ಆದಿತ್ಯವಾರ 2ನೇ ತಾರೀಕಿಗೆ ಇದರ ಒಂದು ಏಪ್ರಿಲ್ 2ಕ್ಕೆ ಇದರ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಸಾಕಷ್ಟು ಮಳಿಗೆಗಳು ಇಲ್ಲಿ ಪ್ರಾರಂಭ ಆಗಿದೆ. ಭಾರತ್ ಸಿನಿಮಾ 1-2 ತಿಂಗಳು ಮೊದಲೇ ಆಗಿತ್ತು. ಆದರೆ ಸ್ವಲ್ಪ ಮಳಿಗೆಗಳು ಪ್ರಾರಂಭ ಆಗಲಿ, ಆಮೇಲೆ ನಮ್ಮ ಉದ್ಘಾಟನೆ ಸಮಾರಂಭವನ್ನು ಆಮೇಲೆ ಮಾಡುವಂತ ಹೇಳೋ ಉದ್ದೇಶದಿಂದ ಏಪ್ರಿಲ್ 2ಕ್ಕೆ ಇಟ್ಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಚುನಾವಣಾ ನೀತಿ ಸಂಹಿತೆಯಿಂದಾಗಿ ನಮ್ಮ ಸ್ಥಳೀಯ ಶಾಸಕರಾಗಲಿ ಅಥವಾ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಲಿ ಅಥವಾ ನಮ್ಮ MP ಗಳಾಗಲಿ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗ ಎಲ್ರಿಗೂ ಗೊತ್ತಿದೆ. ಅದೆಲ್ಲ ಅತಿಥಿಗಳು ಬರ್ತಾರೆ, ಪಾಲ್ಗೊಳ್ತಾರೆ. ಮತ್ತು ನಮ್ಮ ಎಳನೀರು ಮಠದ ಮಠಾಧೀಶರಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಇದನ್ನು ಬಂದು ಹರಸಲಿಕ್ಕಿದ್ದಾರೆ. ಅದೇ ರೀತಿ ಧರ್ಮಸ್ಥಳದ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಇದನ್ನು ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ. ಇನ್ನೂ ಮುಖ್ಯ ಅತಿಥಿಗಳೆಲ್ಲ ಭಾಗವಹಿಸ್ತಾರೆ. ನಮ್ಮ ಬಿಂದು ಸಮೂಹ ಸಂಸ್ಥೆಗಳ ಸತ್ಯಶಂಕರ್ ಅವರು ಮತ್ತು ನಮ್ಮ ಎಲ್ಲರ ಹಿರಿಯರಾದ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಮತ್ತು ಸಾಕಷ್ಟು ಜನ ನಮ್ಮ ಇಲ್ಲಿ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು, ಜಮಾತಿನ ಅಧ್ಯಕ್ಷರು, ಈ ರೀತಿ ಅತಿಥಿಗಳೆಲ್ಲ ಬಂದು ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ದಿನಗಳಲ್ಲಿ ಫುಡ್ ಕೋರ್ಟ್ ಪ್ರಾರಂಭ ಆಗಲಿಕ್ಕಿದೆ. ಅಂತೂ ಒಂದು ಏಪ್ರಿಲ್ ಎಂಡ್ ಆಗುವಾಗ ಇದು ಒಂದು ಸಂಪೂರ್ಣ ಫುಲ್ ಆಗ್ಬೋದು ಅಂತ ಹೇಳುವ ನಿರೀಕ್ಷೆ ಇದೆ. ಒಂದು 4-6 ಅಂಗಡಿಗಳು ಬಾಕಿ ಇವೆ. ಅದು ಕೂಡ ಈಗಾಗಲೇ ಎಂಕ್ವೈರೀಸ್ ಇದೆ. ಅದು ಕೂಡ ಫುಲ್ಲಪ್ ಆಗ್ಬೋದು. ಇನಾಗ್ರೇಷನ್ನ ಬಗ್ಗೆ ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸ್ವಲ್ಪ ಯುವಜನತೆಯನ್ನು ಅವರಿಗೆ ಖುಷಿಯಾಗೋ ರೀತಿಯಲ್ಲಿ ಎಲ್ಲ ನಮ್ಮ ಲೋಕಲ್ ಸಿನಿಮಾ ನಟರು, ದಕ್ಷಿಣ ಕನ್ನಡ ಕೇಂದ್ರಿತ ತುಳು ಕನ್ನಡದಲ್ಲಿ ಆ್ಯಕ್ಟ್ ಮಾಡುವಂಥ ನಟರು, ನಟಿಯರು ಮತ್ತು ಒಳ್ಳೊಳ್ಳೆ ಸಿಂಗರ್ಸ್ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ಉಂಟು. ಎಲ್ಲವೂ ಸೇರಿ, ಅದು ಚೆಂಡೆ ಇರ್ಬೋದು ಅಥವಾ ಇನ್ನು ಡ್ಯಾನ್ಸ್ ಇರ್ಬೋದು ಅಥವಾ ಸಂಗೀತ ಇರ್ಬೋದು, ಎಲ್ಲ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು 2-2.5 ಗಂಟೆ 3 ಗಂಟೆ ಹೊತ್ತು ಕಾರ್ಯಕ್ರಮ ನಡೀಲಿಕ್ಕೆ. ನಾವು 5:30ಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡಿದರೆ 6:15 6:15 ಒಳಗೆ ಮುಗಿಬೇಕು ಅಂತೇಳಿದೆ. ಅದಾದ ಕೂಡಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕೆ. ಗೇಮಿಂಗ್ ಝೋನ್ ಬರ್ತದೆ. 2nd ಫ್ಲೋರ್ನಲ್ಲಿ ಗೇಮಿಂಗ್ ಝೋನು ಬರಲಿಕ್ಕಿದೆ. ಅದರ ಕೆಲಸ ಪ್ರಾರಂಭ ಆಗಿದೆ ಈಗಾಗಲೇ. ಮಕ್ಕಳಿಗೆ ಮನೋರಂಜನೆಗೆ ಹೋಗಿ ಅಂದರೆ ಅದೆಲ್ಲ ಅವರು ಈಗ ಅತ್ಯಂತ ಸುಧಾರಿತ ಮೆಷಿನ್ಗಳನ್ನು ಹಾಕಿ ಅದು ಒಂದು ಈ ಇದರಲ್ಲಿ ಟೆಕ್ ಫೀಲ್ಡ್ನಲ್ಲಿ ಇರುವವರೇ ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಮೂಲತಃ ಅವರು ಮತ್ತು ಅವರೊಟ್ಟಿಗೆ ಒಬ್ಬರು ಪಾಲುದಾರರು ಸೇರಿ ಅದನ್ನು ಗೇಮಿಂಗ್ ಝೋನನ್ನು ಮಾಡ್ತಾ ಇದ್ದಾರೆ ಮಕ್ಕಳ ಮನೋರಂಜನೆಗೆ. ಫ್ಲೋರ್ನಲ್ಲಿ 2nd ಫ್ಲೋರ್ನಲ್ಲಿ ಒಂದು ಬದಿಯಲ್ಲಿ ಸಿನಿಮಾ 3 ಸ್ಕ್ರೀನ್ಗಳಿದ್ದು, ಇನ್ನೊಂದು ಬದಿಯಲ್ಲಿ 6 ಕೌಂಟರ್ಗಳುಳ್ಳ ಫುಡ್ ಕೋರ್ಟ್, ಮತ್ತೊಂದು ಬದಿಯಲ್ಲಿ ಗೇಮಿಂಗ್ ಝೋನ್. ಫಸ್ಟ್ ಫ್ಲೋರ್ನಲ್ಲಿ ಶಾಪಿಂಗ್, ಗ್ರೌಂಡ್ ಮತ್ತು ಫಸ್ಟ್ನಲ್ಲಿ ಫುಲ್ ಶಾಪಿಂಗ್.